ಮಂಗಳೂರಿನ ಉಳ್ಳಾಳ ಮತ್ತು ಕೊಣಾಚಿ ಠಾಣಾ ವ್ಯಾಪ್ತಿಗಳಲ್ಲಿ ಗಾಂಜಾ ಸಾಗಾಟಕ್ಕೆ ಸಂಬಂಧಿಸಿದಂತೆ 5 ಆರೋಪಿಗಳನ್ನು ಮಂಗಳೂರು ಪೊಲೀಸರು ಬಂಧಿಸಿದ್ದಾರೆ. ಪೋಕರ್ ಅಜೀಜ್ ಮತ್ತು ಹಫೀಜ್ ಯಾನೆ ಅಪ್ಪಿ ಯಾನೆ ಮೊಯ್ದೀನ್ ಎಂಬುವರನ್ನು ಕುತ್ತಾರಿನಲ್ಲಿ ಸಿಸಿಬಿ ತಂಡ ಬಂಧಿಸಿದೆ. ಬಂಧಿತರಿಂದ 23,980 ಕೆಜಿ ಗಾಂಜಾ ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳನ್ನು ಉಳ್ಳಾಳ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಮತ್ತೊಂದು ಪ್ರಕರಣದಲ್ಲಿ ದೇರಳಕಟ್ಟೆಯಿಂದ ಮುಡಿಪು ಕಡೆಗೆ ಗಾಂಜಾ ಸಾಗಾಟ ಮಾಡುತ್ತಿದ್ದ ಆರೋಪದಲ್ಲಿ 3 ಕೊಣಾಚಿ ಪೊಲೀಸರು ಬಂಧಿಸಿದ್ದಾರೆ. ತೆಲಂಗಾಣ ಮೂಲದ ವಿಠಲ್ ಚೌಹಾನ್ ಮತ್ತು ಬೀದರ್ ನಿವಾಸಿಗಳಾದ ಸಂಜೀವ್ ಕುಮಾರ್, ಕಲ್ಲಪ್ಪ ಬಂಧಿತ ಆರೋಪಿಗಳು. ದೇರಳಕಟ್ಟೆಯಿಂದ ಮುಡಿಪು ಕಡೆಗೆ ಗಾಂಜಾ ಸಾಗಾಟ ಮಾಡುತ್ತಿದ್ದ ವೇಳೆ ಬಂಧಿಸಲಾಗಿದೆ. ಬಂಧಿತರಿಂದ ಸುಮಾರು 15 ಕೆಜಿ ಗಾಂಜಾ ಹಾಗೂ ಸಾಗಾಟಕ್ಕೆ ಬಳಸಲಾದ ಕಾರನ್ನು ವಶಪಡಿಸಿಕೊಳ್ಳಲಾಗಿದೆ. ಹಿನ್ನೆಲೆಯಲ್ಲಿ ನಿನ್ನೆ ಒಂದು 2 ಸ್ಥಳಗಳಲ್ಲಿ ಕೊಣಾಜೆ ಮತ್ತು ಉಳ್ಳಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಟ್ಟು 2 ಪ್ರತ್ಯೇಕ ಗಾಂಜಾ ಪ್ರಕರಣಗಳನ್ನು ನಾವು ದಾಖಲು ಮಾಡಿಕೊಂಡಿದ್ದೀವಿ. ಈ ಒಂದು ಪ್ರಕರಣದಲ್ಲಿ ನಮ್ಮ ತನಿಖೆಯಲ್ಲಿ ಇನ್ಫಾರ್ಮೇಷನ್ ತಿಳಿದು ಬಂದಿರುವಂಥದ್ದು, ತೆಲಂಗಾಣ ಮತ್ತು ಬೀದರ್ ಮೂಲದ ವ್ಯಕ್ತಿಗಳು ಗಾಂಜಾವನ್ನು ಇಲ್ಲಿ ಮಂಗಳೂರು ಮತ್ತು ಕಾಸರಗೋಡು ಈ ಭಾಗದಲ್ಲಿ ಮಾರಾಟ ಮಾಡಲಿಕ್ಕೆ ಬಂದಿದ್ದು ನಮಗೆ ವಿಚಾರಣೆಯಲ್ಲಿ ತಿಳಿದು ಬಂದಿದೆ. ಮತ್ತು ಇಲ್ಲಿ ಯಾವುದೇ ಆದಂಥ ಒಂದು ಪೆಡ್ಲರ್ ಚಾನಲ್ ಇದೆ, ನೆಟ್ವರ್ಕ್ ಇದೆ. ಬೀದರ್ ಮತ್ತು ತೆಲಂಗಾಣದಿಂದ ತಂದಿದ್ದಂಥದ್ದು ಇಲ್ಲಿ ಮತ್ತೆ ಲೂಸಲ್ಲಿ 1 ಕೆಜಿ 2 ಕೆಜಿ ಈ ಥರ ಉಳ್ಳಾಳ ಮತ್ತು ಕೊಣಾಜೆ ಭಾಗದಲ್ಲಿ ಮತ್ತು ಮಂಗಳೂರು ನಗರದ ಕೆಲವು ಭಾಗಗಳಲ್ಲಿ ಅವರು ಮಾರಾಟ ಮಾಡ್ತಿರುವಂಥದ್ದು ಮತ್ತು ಪೆಡ್ಲರ್ಗಳ ಜೊತೆ ಸಂಪರ್ಕ ಇರುವಂಥದ್ದು ನಮಗೆ ಕಂಡು ಬಂದಿದೆ. ಇವರ ಹೆಸರುಗಳು ಅಜೀಜ್, ವಿಠಲ್ ಚೌಹಾನ್, ಮೊಯ್ನುದ್ದೀನ್, ಹಫೀಜ್, ಸಂಜು ಕುಮಾರ್ ಮತ್ತು ಕಲ್ಲಪ್ಪ ಅಂತ ಇವರು 5 ಜನ ಒಂದು ಪ್ರಕರಣ